ಹಲವು ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ರಾಷ್ಟ್ರೀಯ ಹೆದ್ದಾರಿ 75 ಬಿಸಿ ರೋಡ್ ಅಡ್ಡಹೊಳೆ ಚತುಷ್ಪಥ ಕಾಮಗಾರಿ ಬಿರುಸಿನಿಂದ ಆರಂಭಗೊಂಡಿದ್ದು ಅಪಘಾತ ವಲಯವಾಗಿದ್ದ ಮಾಣಿ ಜಂಕ್ಷನ್ಗೆ ಮುಕ್ತಿ ದೊರೆಯಲಿದೆ. ಕಲ್ಲಡ್ಕಪೇಟೆಯ ಇಕ್ಕೆಲಗಳಲ್ಲಿ ಕಟ್ಟಡಗಳ ತೆರವು ಕಾರ್ಯ ನಡೆಯುತ್ತಿದೆ. ಅದರಂತೆ ಸೂರಿಕುಮೇರು ಮಾಣಿವರೆಗಿನ ಹೆದ್ದಾರಿ ಬದಿಯ ಕಟ್ಟಡಗಳನ್ನು ತೆರವುಗೊಳಿಸಲಾಗುತ್ತಿದೆ. ಮಾಣಿಯಲ್ಲಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಪೂರ್ವಭಾವಿ ಕಾಮಗಾರಿ ಆರಂಭಗೊಂಡಿದ್ದು ಕಟ್ಟಡಗಳ ತೆರವು ಕಾರ್ಯ ಮಾಣಿ ಜಂಕ್ಷನ್ನ ಚಿತ್ರಣವನ್ನೇ ಬದಲಿಸುತ್ತಿದೆ. ತಲೆಮಾರು ವರ್ಷಗಳ ಇತಿಹಾಸವುಳ್ಳ ಹೆಸರಾಂತ ಹಲವು ಜೀವಗಳನ್ನು ಬಲಿ ತೆಗೆದುಕೊಂಡ ಮಾಣಿ ಜಂಕ್ಷನ್ ಅಗಲೀಕರಣದ ಕಾರಣಕ್ಕೆ ನೆಲಸಮವಾಗಲಿದೆ. ಬಿಸಿ ರೋಡ್ನಿಂದ ಪೆರಿಯ ಶಾಂತಿವರೆಗಿನ 48 ಕಿಲೋಮೀಟರ್ ಕಾಮಗಾರಿಯನ್ನು ಹೈದರಾಬಾದ್ನ ಕೆಎನ್ಆರ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ 1100.88 ಕೋಟಿ ರೂಪಾಯಿಗಳಿಗೆ ವಹಿಸಿಕೊಂಡಿದೆ. ಕಲ್ಲಡ್ಕದಲ್ಲಿ ಮಾತ್ರ 6 ಲೇನ್ಗಳ ಫ್ಲೈಓವರ್ ಇರಲಿದೆ. NH 75 ಈ ಮಾರ್ಗದ ಕೆಲಸ ಅಗಲೀಕರಣ ಆಗ್ತದೆ ಹೇಳುವಾಗಲೇ ನಮಗೆ ತುಂಬ ಸಂತೋಷದ ಖುಷಿ. ಆದರೆ ಆಗಲೇ ಇಲ್ಲ. ತುಂಬ ಸಮಯದಿಂದ ನಾವು ಈ ಒಂದು ದಿವಸಕ್ಕೆ ಕಾಯ್ತಾ ಇದ್ದೇವೆ. ಆಗ ಆ ಸಮಯ ಈಗ ಬಂದಿದೆ. ಅಗಲೀಕರಣ ಆಗ್ತದೆ ಅಂತೇಳಿ ಕೆಲಸ ಪ್ರಾರಂಭವಾಗಿದೆ. ಒಂದು ಕಡೆಯಿಂದ ಬೇಸರ ಆಗ್ತದೆ, ಯಾಕೆಂದರೆ ತುಂಬ ಜನರ ಸ್ಥಳ ಹೋಗಿದೆ, ಮನೆ ಹೋಗಿದೆ, ಕಂಪೌಂಡ್ ಹೋಗಿದೆ. ಆದರೂ ಸರ್ಕಾರದವರು ಒಳ್ಳೆಯ ಅಮೌಂಟನ್ನು ಕೊಟ್ಟಿದ್ದಾರೆ. ಅದೊಂದು ಸಂತೋಷದ ಸುದ್ದಿ. ಅದೇ ಥರ ನಮ್ಮ ಮಾರ್ಗ ಅಗಲೀಕರಣ ಆಗ್ತದೆ. ಒಂದು ಆರಂಭದಲ್ಲಿ ಒಂದು ಚತುರ್ಥ ರಸ್ತೆ ಆಗ್ತದೆ ಅಂತೇಳಿ ಸುದ್ದಿ ಉಂಟು. ಎಷ್ಟು ರಸ್ತೆ ಆಗ್ತದೆ ಗೊತ್ತಿಲ್ಲ, ಆದರೆ ಆಗ್ತದೆ ಅಂತೇಳಿ, ಯಾಕೆಂದರೆ ಅಗಲೀಕರಣ ಆಗ್ತದೆ ಉಂಟು, ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನಮ್ಮ ರಾಜ್ಯದವರಿಗೆ, ಸರ್ಕಾರದವರಿಗೆ ತುಂಬ ಹೃದಯದ ಸ್ವಾಗತ. ಆದಷ್ಟು ಬೇಗ ಈ ನಮ್ಮ ಯೋಜನೆಯು ಫಲಕಾರ ಆಗಲಿ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯ ದಾರಿ ಆಗಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಮಾಣಿಯಲ್ಲಿ ಅಂಡರ್ ಪಾಸ್ ಮತ್ತು 2 ಸರ್ವಿಸ್ ರಸ್ತೆಗಳು, ಚತುಷ್ಪಥ ಹೆದ್ದಾರಿ ನಿರ್ಮಾಣಗೊಳ್ಳಲಿದೆ. ಈಗಾಗಲೇ ರಸ್ತೆ ಬದಿಯಲ್ಲಿ ಬರುವ ಗುಡ್ಡಗಳನ್ನು ಸಮತಟ್ಟು ಮಾಡಲಾಗುತ್ತಿದೆ. ಇನ್ನು ವ್ಯಕ್ತಿಗಳು ತಮ್ಮ ಕಾಂಪೌಂಡ್ ತೆರವು ಮಾಡಿ ಕಾಮಗಾರಿ ಶೀಘ್ರ ನಡೆಯಲು ಸಹಕಾರವನ್ನ ನೀಡುತ್ತಿದ್ದಾರೆ. ಮಾಣಿ ಜಂಕ್ಷನ್ನಲ್ಲಿ ಪುತ್ತೂರು ಕಡೆಯಿಂದ ಬರುವ ವಾಹನಗಳು ಜಂಕ್ಷನ್ ಮೂಲಕ ಮಂಗಳೂರಿಗೆ ತೆರಳುತ್ತಿದ್ದು, ಇದೀಗ ಇಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣವಾಗಲಿದೆ. ಪ್ರಸ್ತುತ ಕಾಮಗಾರಿಯ ಪೂರ್ವಭಾವಿ ಪ್ರಕ್ರಿಯೆಗಳು ನಡೆಯುತ್ತಿದ್ದು, ಜೆಸಿಪಿ, ಹಿಟಾಚಿ ಯಂತ್ರಗಳ ಮೂಲಕ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭಗೊಂಡಿದೆ. ಇತ್ತೆ ಹೈವೇ ಅಗೆಲ ಆಪಣದಾದ್ರೆ ಎಂಗ್ಲೆಗ್ ಬರೋ ಮಸ್ತ್ ಜನಕ್ಕೆ 100-150 ಜನಕ್ಕೆ ಹೈವೇ ಬೇಲೆ ದಿಕ್ಕದಂಡು ದುಂಬು ಈ ಪೊಯ್ಯಗೆ ಬರೋ ರೇಟ್ ಜಾಸ್ತಿ ಆದರೆ ಈಗ ಬೇಲೆ ಬರೋ ಇಜ್ಜಾಡು ಇತ್ತೆ ಕಲ್ಲದಾಗಲೆಲ್ಲ ಪೊಯ್ಯದಾಗಲೆಲ್ಲ ಹೆಡ್ ಕಾಂಟ್ಯಾಕ್ಟ್ ಇರ್ತದೆ. ಆದ್ರೆ ಎಂಗ್ಲೆಗೆ 100-150 ಜನಕ್ಕೆ ಬೇಲೆ ತಿಕ್ಕದನು. ಅಂಚನೆ ಕೆಲವು ಕಂಪೌಂಡ್ದ, ಕೆಲವು ಇಲ್ಲದ ಪೂರ ಬೇಲೆ ತಿಕ್ಕದನು. ಅಂಚನೆ ಈ ರೋಡು ಆಯ್ನಾತು ಬೇಗ ಆವಡ ಬಂಡದು ಎಂಗ್ಲ ಗ್ರಾಮದ ದೇವದಾಯನ ಶ್ರೀ ಉಳ್ಳಾಯಿ ದೈವಡ ಎಂಗ್ಲ ಮಾಣಿದ ಗ್ರಾಮದಾಗಲು ಮಾತೆಲ್ಲ ನಟ್ಟೊಂದು ಆಯ್ನತ್ತು ಬೇಗ ಎಂಗ್ಲ ಈ ಚತುರ್ಥ ರಸ್ತೆ ಆಯ್ನತ್ತು ಬೇಗ ಆವಡ ಬಂಡದು ಎಂಗ್ಲ ಮಾಣಿದ ಪರವಾದ ಎಂಗ್ಲ ಮಾತೆಲ್ಲ ನಟ್ಟೊಂಡು ಸ್ಕೂಲಲ್ಲಿ ಮಾಣಿದ್ದು ಮೇಸ್ತ್ರಿ ಪಾತೆರ್ನು ಇತ್ತೆ ಹೈವೇ ಅಗೆಲ ಆಪಣದಾದ್ರೆ ಎಂಗ್ಲೆಗ್ ಬರೋ ಮಸ್ತ್ ಜನಕ್ಕೆ 100-150 ಜನಕ್ಕೆ ಹೈವೇ ಬೇಲೆ ದಿಕ್ಕದಂಡು ದುಂಬು ಈ ಪೊಯ್ಯಗೆ ಬರೋ ರೇಟ್ ಜಾಸ್ತಿ ಆದರೆ ಈಗ ಬೇಲೆ ಬರೋ ಇಜ್ಜಾಡು ಇತ್ತೆ ಕಲ್ಲದಾಗಲೆಲ್ಲ ಪೊಯ್ಯದಾಗಲೆಲ್ಲ ಹೆಡ್ ಕಾಂಟ್ಯಾಕ್ಟ್ ಇರ್ತದೆ. ಆದ್ರೆ ಎಂಗ್ಲೆಗೆ 100-150 ಜನಕ್ಕೆ ಬೇಲೆ ತಿಕ್ಕದನು. ಅಂಚನೆ ಕೆಲವು ಕಂಪೌಂಡ್ದ, ಕೆಲವು ಇಲ್ಲದ ಪೂರ ಬೇಲೆ ತಿಕ್ಕದನು. ಅಂಚನೆ ಈ ರೋಡು ಆಯ್ನಾತು ಬೇಗ ಆವಡ ಬಂಡದು ಎಂಗ್ಲ ಗ್ರಾಮದ ದೇವದಾಯನ ಶ್ರೀ ಉಳ್ಳಾಯಿ ದೈವಡ ಎಂಗ್ಲ ಮಾಣಿದ ಗ್ರಾಮದಾಗಲು ಮಾತೆಲ್ಲ ನಟ್ಟೊಂದು ಆಯ್ನತ್ತು ಬೇಗ ಎಂಗ್ಲ ಈ ಚತುರ್ಥ ರಸ್ತೆ ಆಯ್ನತ್ತು ಬೇಗ ಆವಡ ಬಂಡದು ಎಂಗ್ಲ ಮಾಣಿದ ಪರವಾದ ಎಂಗ್ಲ ಮಾತೆಲ್ಲ ನಟ್ಟೊಂಡು. ಮಾಣಿ ಜಂಕ್ಷನ್ ಅಪಘಾತ ವಲಯವಾಗಿ ಗುರುತಿಸಿಕೊಂಡಿತ್ತು. ಹಲವು ಜೀವಗಳನ್ನು ಬಲಿ ತೆಗೆದುಕೊಂಡಿತ್ತು. ಇಲ್ಲಿ ವೃತ್ತ ನಿರ್ಮಿಸಬೇಕೆಂದು ಹಲವು ವರ್ಷಗಳಿಂದ ಸಂಬಂಧಪಟ್ಟವರಿಗೆ ಮನವಿಯನ್ನ ಕೊಡಲಾಗಿತ್ತು. ಆದರೆ ಇಲ್ಲಿ ಕೇವಲ ಬ್ಯಾರಿಕೇಡ್ಗಳನ್ನು ಮಾತ್ರ ಅಳವಡಿಸಲಾಗಿತ್ತು. ಇದು ಮತ್ತಷ್ಟು ಅಪಘಾತಗಳಿಗೆ ಕಾರಣವಾಗಿತ್ತು. ಇದೀಗ ಇಲ್ಲಿ ಅಂಡರ್ ಪಾಸ್ ನಿರ್ಮಾಣವಾಗಿರುವುದರಿಂದ ಶಾಶ್ವತ ಪರಿಹಾರ ದೊರಕಿದಂತಾಗಿದೆ. ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.